ತುಳುನಾಡಿನಲ್ಲಿ ದೇವರನ್ನ ನಂಬದ ಜನ ಇರಬಹುದಾದ್ರೂ ದೈವವನ್ನ ನಂಬದ ಜನ ಇರಲಾರರು. ಯಾಕಂದ್ರೆ ಪ್ರತಿಯೊಂದು ಮನೆಯಲ್ಲೂ ಒಂದಲ್ಲ ಒಂದು ದೈವವನ್ನ ಜನರು ಇಲ್ಲಿ ಆರಾಧಿಸಿಕೊಂಡು ಬರುತ್ತಿದ್ದಾರೆ. ವಿಶೇಷವಾಗಿ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿ ದೈವತ್ವವನ್ನ ಪಡೆದಿರುವ ಕಲ್ಲುರ್ಟಿ ಕಲ್ಕುಡ ದೈವವನ್ನ ನಂಬದವರೇ ಇಲ್ಲ. ಹೀಗಾಗಿ ಈ ದೈವಗಳಿಗೆ ನೇಮ ನೀಡುವ ಹರಕೆಯನ್ನ ಹೇಳಿಕೊಂಡು ತಮ್ಮ ಸಮಸ್ಯೆಯಿಂದ ಮುಕ್ತಿ ಪಡೆದವರು ಅನೇಕರಿದ್ದಾರೆ. ಹೀಗೆ ಕಲ್ಲುರ್ಟಿ ಕಲ್ಕುಡ ದೈವಕ್ಕೆ ಪಡೋಲಿ ಬೈಲು ಕ್ಷೇತ್ರದಲ್ಲಿ ಮತ್ತು ವಿಟ್ಲದ ಕಡಂಬು ಕ್ಷೇತ್ರದಲ್ಲಿ ಹರಕೆ ಕೋಲ ಸಮರ್ಪಣೆ ಮಾಡಲಾಗುತ್ತದೆ. ಎರಡೂ ಕ್ಷೇತ್ರದಲ್ಲೂ ಈ ಹರಕೆ ತೀರಿಸಲು ವರ್ಷಾನುಗಟ್ಟಲೆಯಿಂದ ಜನ ಕಾದು ಕೂತಿದ್ದಾರೆ. ವಿಟ್ಲ ಸಮೀಪದ ಕಡಂಬುವಿನ ಕಲ್ಕುಡ ಕಲ್ಲುರ್ಟಿ ಕ್ಷೇತ್ರದಲ್ಲಿ ವಾರದಲ್ಲಿ 2 ಬಾರಿ ಈ ಕೋಲ ಸೇವೆ ನಡೆಯುತ್ತಿದ್ದು, ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಭಕ್ತರ ಹರಕೆಯ ಕೋಲಗಳು ನಡೆಸಲಾಗುತ್ತದೆ. ಅದೇ ರೀತಿ ಭಾನುವಾರ ತಂಬಿಲ ಸೇವೆ ನಡೆಸಲಾಗುತ್ತದೆ. ಸುಮಾರು 600 ವರ್ಷಗಳ ಇತಿಹಾಸ ಹೊಂದಿರುವ ಈ ಕ್ಷೇತ್ರದಲ್ಲಿ ಸಾವಿರಾರು ಹರಕೆ ಕೋಲ ಬುಕ್ ಆಗಿದ್ದು, ತಮ್ಮ ಸರದಿಗಾಗಿ ಕೆಲವರು ಹಲವು ವರ್ಷ ಕಾಯಬೇಕಾದ ಪರಿಸ್ಥಿತಿ ಇದೆ.